ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೇಬಲ್ ಅಳವಡಿಕೆ ಹಾಗೂ ಇಂಟರ್ನೆಟ್ ಕೇಬಲ್ಗಳ ಅಳವಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ದಿವಾಕರ ಪಾಂಡೇಶ್ವರ ಅವರ ನೇತೃತ್ವದಲ್ಲಿ ಕೇಬಲ್ ಸರ್ವಿಸ್ ಪ್ರೊವೈಡರ್ಗಳು ಹಾಗೂ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಗಳ ಜೊತೆಯಲ್ಲಿ ಸಭೆ ನಡೆಯಿತು. ಸಂಸ್ಥೆಗಳ ನಿರ್ದೇಶಕರ ಜೊತೆಗೆ ನಡೆದಂತಹ ವಿಶೇಷ ಸಭೆಯಲ್ಲಿ ಜನವರಿ 5ರ ಒಳಗೆ ನಗರದ ಡಿವೈಡರ್ಗಳಲ್ಲಿರುವಂತಹ ಕೇಬಲ್ಗಳನ್ನು ತೆರವು ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ನೀಡಲಾಯಿತು. ಮಂಗಳೂರು ಮಹಾನಗರ ಪಾಲಿಕೆಯ ಮಂಗಳ ಸಭಾಂಗಣದಲ್ಲಿ ಮೇಯರ್ ದಿವಾಕರ್ ಪಾಂಡೇಶ್ವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿದ್ದು, ಜನವರಿ 5ರೊಳಗೆ ನಗರದಲ್ಲಿ ಡಿವೈಡರ್ಗಳಿರುವ ಕೇಬಲ್ಗಳನ್ನು ತೆರವುಗೊಳಿಸುವಂತೆ ಪಾಲಿಕೆಯ ಆಡಳಿತಾಧಿಕಾರಿ ಸಂತೋಷ್ ಕುಮಾರ್ ಹಾಗೂ ಕಂದಾಯಾಧಿಕಾರಿ ಬಿನೋಯ್ ಸೂಚನೆ ನೀಡಿದರು. ನಾವು ಬೇಸಿಕಲಿ ಅದನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ತಾವು ಸ್ವಯಂ ಪ್ರೇರಿತರಾಗಿ ಪ್ರತಿಯೊಂದನ್ನು ಸಹ ಡಿವೈಡರ್ದಲ್ಲಿ ಎಲ್ಲಿದೆ ಅದನ್ನು ತೆರವುಗೊಳಿಸುವಂಥ ಕೆಲಸ ತಾವು ಕಾರ್ಯಾಚರಣೆ ಮಾಡಿ January 5th ಶುಡ್ ಬಿ ದ ಫೈನಲ್ ಡೇಟ್. 5ನೇ ತಾರೀಕು ಒಳಗಡೆ ತೆಗೆಸುವಂಥ ಕೆಲಸ. ಅಷ್ಟರೊಳಗಡೆ 5ನೇ ತಾರೀಕು ಒಳಗಡೆ ತಮ್ಮ ಕೇಬಲ್ ಎಲ್ಲೆಲ್ಲಿ ಹೋಗಿದೆ ಅನ್ನೋದನ್ನ ಸ್ವಯಂ ಘೋಷಿತ ಏನು ನಮ್ಮ DCR ಅವರು ಹೇಳಿದ್ದಾರೆ ಅದೇ ರೀತಿಯಲ್ಲಿ ಸ್ವಯಂ ಘೋಷಿತವಾಗಿ ತಾವು ಅದನ್ನ ಪಟ್ಟಿ ಸಮೇತ ಕಾರ್ಪೊರೇಷನ್ಗೆ ಸಲ್ಲಿಸಬೇಕು. 5 ತಾರೀಕು ಸಾಕಾಗಲಿಕ್ಕಿಲ್ಲ, ಒಂದು ಅಟ್ ಲೀಸ್ಟ್ 15th address only it's related to the divider. If you go on insisting saying that 10 days people 20 days ಕಂಪ್ಲೀಟ್ ಸೊ ಡೆಫಿನೆಟ್ಲಿ ಹೇಳ್ತೀನಿ ಮೈಂಡ್ ಸೆಟ್ ಹೇಗಿದೆ ಅಂತಂದ್ರೆ ಇವತ್ತು ಇನ್ನು ನಾಳೆ ಅಲ್ಲ ನಾಡಿದ್ದಿಲ್ಲ ಅಂತ ಹೀಗೆ ಹೋಗ್ತೀವಿ ಹೊರತು ಫಿಕ್ಸ್ ಅಪ್ January 5th should be the last. ಇದೇ ವೇಳೆ ಮಾತನಾಡಿದ V4 ಡಿಜಿಟಲ್ ಇನ್ಫೋಟೆಕ್ ನಿರ್ದೇಶಕರಾದ ವಿಶ್ವಾಸ್ ದಾಸ್ ಅವರು ಪಾಲಿಕೆಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಎಲ್ಲ ಸಹಕಾರ ನೀಡಲಾಗುವುದು, ಜೊತೆಗೆ ಉದ್ದಿಮೆಗೆ ತೊಂದರೆಯಾಗದ ರೀತಿಯಲ್ಲಿ ಪಾಲಿಕೆ ಸಹಕಾರ ನೀಡಬೇಕೆಂದು ಇದೇ ವೇಳೆ ಮನವಿಯನ್ನ ಮಾಡಿದ್ರು. ಈ ವೇಳೆ ಪಾಲಿಕೆಯ ವಿಪಕ್ಷ ನಾಯಕ ಅಬ್ದುಲ್ ರೌಫ್, ಸ್ಥಾಯಿ ಸಮಿತಿಯ ಸದಸ್ಯ ಕಿರಣ್ ಕುಮಾರ್, V4 ಡಿಜಿಟಲ್ ಇನ್ಫೋಟೆಕ್ ನಿರ್ದೇಶಕರಾದ ಶ್ರೀನಿವಾಸ್ ಕಿಣಿ, ರಣದೀಪ್ ಕಾಂಚನ್, ಗೌರೀಶ್ ರೈ, ಮನೋಜ್ ಕುಮಾರ್, ಪ್ರವೀಣ್ ಮಯ್ಯ, ಸಂಸ್ಥೆಯ ಜನರಲ್ ಮ್ಯಾನೇಜರ್ ಲೈನಲ್ ನೊರನ್ನ, ಕೇಬಲ್ ಆಪರೇಟರ್ ಹಾಗೂ ಕಾರ್ಪೊರೇಟರ್ ಕೇಶವ್ ಮರುಳಿ, ಕಾರ್ಪೊರೇಟರ್ ಮನೋಹರ್ ಶೆಟ್ಟಿ, ಯುವರ್ ಚಾಯ್ಸ್ ನೆಟ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಸವಿತಾ ಲಕ್ಷ್ಮಣ್ ಸೇರಿದಂತೆ ಹಲವು ಮಂದಿ ಕೇಬಲ್ ಆಪರೇಟರ್ಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ನಾಗೇಶ್ ಕಾಬೂರು, V4 ನ್ಯೂಸ್ 24/7 ಮಂಗಳೂರು.